सिंहाय नमः। ओम श्री सकल ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಸಿನ್ಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಯಾವ್ದು ವಾಣಿ ಪ್ರಶಾಂತ್ ನಾಯಕ್ ಬ್ಲಾಗ್ಸ್. ಸೊ ಇವತ್ತು ನಾವು ಬಂದಿದ್ದೇವೆ ಗುರು ರಾಘವೇಂದ್ರ ಸ್ವಾಮೀಜಿಗಳ ಆರಾಧನಾ ಮಹೋತ್ಸವ. ಫಸ್ಟ್ ಟೈಮ್ ನಾವು ಬರ್ತಿದ್ದೇವೆ, ಪ್ರತಿ ವರ್ಷ ನಡೀತಾ ಇದೆ. ಪ್ರಶಾಂತ್, ನೀವು ಸಹ ಫಸ್ಟ್ ಟೈಮ್ ಬರ್ತಿದ್ದೀವಿ? ನಾನು ಇಲ್ಲಿ ಬರ್ತಾ ಇರೋದು ಫಸ್ಟ್ ಟೈಮ್. ನಾನು ಉಡುಪಿಯಲ್ಲಿ ಅಟೆಂಡ್ ಮಾಡಿದ್ದೇನೆ, ಆದ್ರೆ ಇಲ್ಲಿ ನಂದು ಫಸ್ಟ್ ಟೈಮ್. ನಮ್ಗೆ ಇಲ್ಲಿ ಸಿಗುವುದೇ ಒಂದು ಸೌಭಾಗ್ಯ. ಹೌದೌದು. ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ತ್ರ ದಿನಕ್ಕೆ ಆರಾಧನಾ ಮಹೋತ್ಸವ ಅಂತ ಮಾಡ್ತಾರೆ. ಉಡುಪಿಯಲ್ಲೆಲ್ಲ ಮಂತ್ರಾಲಯದಲ್ಲೆಲ್ಲ 3 ದಿವಸ ನಡೀತದೆ. ಪೂರ್ವಾರಾಧನೆ, ಮಧ್ಯಾರಾಧನೆ ಮತ್ತೆ ಉತ್ತರಾಧಾರಣೆ. ಮಧ್ಯಾರಾಧನೆ ಇಂಪಾರ್ಟೆಂಟ್, ಅವ್ರ ಬೃಂದಾವನ ಹೋದಕ್ಕೆ ದಿವಸ. ನಮ್ಗೆ ಇಲ್ಲಿ ಯಾವ ಸಂಡೇ ಸಿಗ್ತದಿಲ್ಲ, ಯಾವ ರಜೆಯಲ್ಲಿ ಸಿಗ್ತದೆ ಹಾಗೆ ಮಾಡ್ತಾರೆ. ನಮ್ಗೆ ಸಿಕ್ಕಿರೋದು ಒಂದು ಸೌಭಾಗ್ಯ. ಇಂಪಾರ್ಟೆಂಟ್ ನಮ್ಗೆ ಭಾಗವಹಿಸ್ಲಿಕ್ಕೆ ಸಿಗ್ತಾ ಉಂಟು ವೀಕೆಂಡ್ ಆದ ಕಾರಣ, ಅದೊಂದು. ಮತ್ತೆ ಇಲ್ಲಿ ಇಷ್ಟುವರೆಗೆ ನಾವು ಅಟೆಂಡ್ ಮಾಡಿದ್ದು ಈ ಸತ್ಯನಾರಾಯಣ ಪೂಜೆ ಅಥವಾ ಬೇರೆ ಬೇರೆ ಪೂಜೆ ಅಟೆಂಡ್ ಮಾಡಿದ್ದೆ. ಇದು ಒಂದು ಫಸ್ಟ್ ಟೈಮ್, ಹಾಗೆ ತುಂಬಾ ಖುಷಿ ಆಗ್ತಾ ಉಂಟು. ಎಲ್ಲ ಏನಾದ್ರೂ ಮಾಡ್ಬೇಕಾದ್ರೆ ಕೆಲಸ ಗುರುಗಳ ಕೃಪೆ ಇರಬೇಕು ಅಂತ ಇರಬೇಕು. ಕೃಪೆ ನಮ್ಗೆ ಇಲ್ಲಿ ಸಿಗ್ತಾ ಉಂಟಂತ ಸಂತೋಷ, ಭಾಗ್ಯ ನಮ್ದು UAE ಯಲ್ಲಿ. ಸೊ ಈ ರಾಘವೇಂದ್ರ ಸೇವಾ ಸಮಿತಿ UAE ಇವರಿಗೆ ಧನ್ಯವಾದಗಳು ಫಸ್ಟ್. ಮತ್ತೆ ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿದೆ, ನಾವು ಸ್ವಲ್ಪ ಲೇಟ್ ಆಗಿದ್ದೇವೆ. ಅಂದ್ರೆ ನಿನ್ನೆ ರಾತ್ರಿ ಸಹ ಕೆಲವು ಇವೆಂಟ್ಸ್ ಇತ್ತು, ಇವತ್ತು ಸಹ ಹಾಗೆ ಇಲ್ಲಿ ಉಂಟು. ವಾಪಸ್ ಮಧ್ಯಾಹ್ನ ಹೋಗ್ಬೇಕು, ವಾಪಸ್ ಸಂಜೆ, ಹಾಗೆ ಸ್ವಲ್ಪ ಬಿಸಿ ಇರ್ತೇವೆ. ಆದ್ರೂ ಭಾಗ್ಯ, ನಾವೆಲ್ಲ ಒಟ್ಟಿಗೆ ಫ್ಯಾಮಿಲಿ ಒಟ್ಟಿಗೆ ಬಂದಿವೆ. ನೀವು ಏನಾದ್ರು ಹೇಳ್ತೀರಾ? ಸಾರೆಯಲ್ಲಿ ನೋಡಿ, ಇವರೆಲ್ಲ ಸಾರೆಯಲ್ಲಿದ್ದಾರೆ ನಮ್ಮ ಮಹಿಳಾ ಮಣಿಗಳು ನೋಡಿ. ಎಕ್ಸೈಟೆಡ್ ತುಂಬಾ, ಫಸ್ಟ್ ಟೈಮ್ ಬರೋದು, ಸೊ ಗೊತ್ತಿಲ್ಲ. ಓಕೆ, ನೋಡುವ, ಗುರುರಾಯರ ಆಶೀರ್ವಾದ ಸಿಗ್ಲಿ ಎಲ್ರಿಗೂ ನಮ್ಗೆ. ಹೌದೌದು, ಒಂದು ಫೀಲ್ ಆಗ್ತಾ ಉಂಟು. ಇನ್ನು ಎಂಟರ್ ಆಗ್ಲಿಲ್ಲ ನಾವು, ಆದ್ರೂ ಒಂದು ಫೀಲ್ ಬರ್ತಾ ಉಂಟು. ನೋಡುವ ಹೇಗೆ ಪೂಜೆ ಆಗ್ತದೆ ಅಂತ. ಸಿಗುವ. पुरुषं जातमग्रतः तेन देवा अयजन्त साध्या ऋषयश्च ये एवं वेद अन्नं गणते
अस्माभिः वृषेम देवहितज्ञदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्ददातु ॐ शान्तिः 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 योगावृणीमहे गातुं यज्ञपतये दैवे स्वस्तिरस्तु नः स्वस्तिर्मानुषेभ्यः ऊर्ध्वं जिगातु देशजं षण्णो अस्मद्विपदे षट्चतुष्पदे ॐ शान्तिः 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 गातुं यज्ञपतये दैवे ರಾಜನಿಗೆ ಮತ್ತು ರಾಯರಿಗೆಲ್ಲ ಸಮರ್ಪಣ ಮಾಡ್ತಾ ಇದ್ದೇವೆ. ಎಲ್ಲರೂ ಅಲ್ಲಿಂದ ಸ್ಮರಣವನ್ನು ಮಾಡಿ. ಓಂ ದೇವಸ್ಸತ್ವ ಇಂದ್ರಸ್ಯೇಂದ್ರಿಯೇಣ ಶ್ರಿಯಯಶಸೇನಲ ಯಾಭಿಷಿಂಜಾಮಿ. ಓಂ ದೇವಸ್ಸತ್ವ ಸವಿದುಪ್ರಸವೇ ಅಶ್ವಿನೋ ಬಾಹುಭ್ಯಾಂ ಪೂಷ್ಣ ವೇದನದೃಷ್ಟಿಭದ್ರ ಕ್ಷಮಾಸುರೇಂದ್ರೋ ಮಧುಮಾಂ ಸದಾಯಂ ಶ್ರವಣಾಲಬ್ಧ ಸಮಸ್ತ ಸಂಪದ ದೇವಸ್ವಭಾವೋ ದಿವಿಜದ್ರಮೋದಾಷ್ಟಪ್ರದೇ ಸತತಂ ಸಭೂಯಾತ್ ಭವ್ಯಸ್ವ सर्ववेदान्यं ब्रह्मद्विषोजये पद्मप्रिये पद्मि अद्यदिने द्रव्याभिषेकतथा च वस्त्रसेवा उदयस्तमानसेना सर्वसेवा पूर्वसेवा सर्वेषां भक्तवृन्दानां क्षेत्रस्थैर्यआयुरारोग्य ऐश्वर्याभिवृद्धिं मूलानन्दप्रियतां सुप्रीतोरजोगो मधुभान्दकर श्रीकृष्णार्पणमस्तु. ಎಲ್ಲರೂ ದ್ರವ್ಯಾಭಿಷೇಕ ಆಗದಂತ ಎಲ್ಲರೂ ಎದ್ದು ನಿಂತು
देवाय देवताभ्यो नमः गन्धा पावं गन्धद्वारान्दरादर्शां नित्यपुष्टाङ्गरीषिणी ಪಲ್ಲಕ್ಕಿ ಉತ್ಸವದವರು ದಯವಿಟ್ಟು ಪಲ್ಲಕ್ಕಿ ಹತ್ರನೇ ಇರಬೇಕು, ರಥೋತ್ಸವದವರು ದಯವಿಟ್ಟು ರಥದ ಹತ್ರನೇ ಇರಬೇಕು. ತಮಗೆ ಕೊಟ್ಟಿರುವಂತ
Thank you.
तस्मये ब्रह्मज आयुक्येतं प्रजां ददुः ओम श्रीमद् राघवेंद्र गुरुवंदित भारतीय प्राणां सीता श्रीमूलानंदरामाः वेदोक्तं पुष्पांजलिं समर्पयामि नमस्करोमि ಎಲ್ಲರೂ ಅಲ್ಲಿಂದ ಪ್ರಾರ್ಥನೆ ಮಾಡಿಕೊಳ್ಳಿ ಪ್ರದಕ್ಷಿಣಾಂ